ಸಾನ್ನಿಧ್ಯದ ನೆನಪು ಮತ್ತೊಂದು ನಾಗಬ್ರಹ್ಮದೇವನ ಚಿತ್ತನ್ನವರಿಗೆ ಮತ್ತೊಂದು ಮೂಲ ಕುಟುಂಬದ ನಾಗದೇವರನ್ನು ತನುತಂಬೀರ ಮತ್ತೊಂದು ಸಲತ ನಾಗದೇವರನ್ನ ಪಂತುನ ಮತ್ತೊಂದು ಅಪ್ಪರಕ್ತೇಶ್ವರ ದೇವರನ್ನ ಸಾನ್ನಿಧ್ಯದ ನೆನಪು ಮತ್ತೊಂದು ವಿಷ್ಣುಮೂರ್ತಿ ದೇವರನ್ನ ಅಧಿಕಾರದ ಮುದಿಯವನ್ನ ಅಂಚನ ಗ್ರಾಮೀಣ ವೈಭವಗಳ ಮೇಲೆ ಮತ್ತಂಚನ ಮಲರಾಯ ಶಿವಾದಿ ಮಂಟೆಲ್ಲ ಸಾರಿಸುವ ಮುದಿಯೊಂದು ವೈದ್ಯ ವಸ್ತುಗಳಿಗೆ ಮಿತ್ತೆಲ್ಲದ ಮಧ್ಯದ ಪೂರಿ ಇಲಾಖೆ ಧರ್ಮಾಲಾವಿಷಯ ಮತ್ತೊಂದು ಅಂಗ್ಯಾರ ಕುಟುಂಬ ಸರಿದ್ದಾಗಿನ ಮಾಲಿಬಿಟ್ಟು ಜೀರ್ಣೋತ್ತರ ವಿಜಯದಿನ ವಸ್ತುಗಳಿಗೆ ಸರ್ವಶಕ್ತಿಗಳ ವಂಚಿಕೊಂಡ ಬೇರೆ ತನುತಂಬೀಲ ಮಲ್ಪಡು ಉತ್ತರಪೇಕ್ಷ ಮಂದಿ ಪ್ರಕಾರ ಅಪೇಕ್ಷಣೆ ಉಲ್ಲಂಘನೆ ಮಲ್ಪಲ್ಲ ವಾಯ ಪ್ರಬಲಿತ ಮಲ್ಪಂಚಿನ ವಸ್ತುಗಳಿಗೆ ವಂಚಿ ಪಟ್ಟಿಗೆದಾದ ಧರ್ಮನೇ ಧರ್ಮಾದ ಸರ್ವದಿನ ಭೂವರಿಬಿಡು ರಾಜ್ಯದ ಮದಿಪುಗಾವಲ್ಲ ರಾಜ್ಯದ ಮದಿಪು ಬಿಡು ಎಲ್ಪ ಕಾಲದ ಮಾಯ 7 ಕಾಲದ ಮಾನವೆತ್ತುಗೋ ಮತ್ತಿಂಚಿ ದೈವಲನಿ ಎತ್ತಿಂಜಿರದೊಡು ಆರಾಧನೆ ಇಂತಾದ ದಿನಮಾನಿ ಬಿಟ್ಟು ಸರ್ವಶಕ್ತಿಗಳ ಜೀರ್ಣೋದ್ಧಾರ ಮಂತ್ರಂಚಿನ ಪೊರ್ತುಗಳಿಗೆ ಅಂಚಿತ್ತಿನ ತನುಮತ್ತೆಡು ಸರ್ವಶಕ್ತಿಗಳ ವಂಜಿಕೊಂಡ ಬೇರುಗುರುಡು ಮನ್ಪುರ ಸಂಸಾರ ಅಪೇಕ್ಷೆ ಮಂದಿ ಪ್ರಕಾರ ತುಂಬತವಾದ ಸರ್ವ ದೈವ ದೇವರಿಗಳ ಕುರುಂದು ಬತ್ತನಂಚಿನ ಪೊರ್ತುಗಳಿಗೆ ಅನ್ನಲ್ಲ ಈ ಕಡೆ ಹೋಗ್ಕೊಂಡ ಬಲಿಟ್ಟು ತನುಮತ್ತೆಡು ನಿಖಿಲೆ ಕೊರ್ಪುನಂಚಿನ ವಂಜಿಕೊಂಡ ಬೇರು ಈ ಪೊರ್ತುಗಳಿಗೆ ನಿಖಲು ಈ ಪೊರ್ತುಗಳಿಗೆ ನಿಖಲು ಹೀಗುನ್ನಂಚಿನ ಸಮಯ ಸಂದರ್ಭ ಸಂಸಾರ ಕೊಡ್ತಂತಂಚಿನ ಪುಣ್ಯ ಪರ್ವದ ಕಾಲದ ತನ್ನ ಮತ್ತಿನ ಒರ್ವಾರ ಬರ್ತಾರೆ ಗಗ್ಗಾದಂಚಿನ ಬರ್ತಾರೆ ಕನ್ನು ಭಾಷೆ ಕೈ ಭಾಷೆ ತಾನುಲ್ಲ ಮನ್ಪುರ ಎದ್ದುದಟ್ಟು ಭಾಷೆ ಕುರಿಯರ ಪೌದಪ್ಪನಾಗ ಈ ಪೊರ್ತುಗಳಿಗೆ ಪತಿಮಾನಿ ಮನ್ಪುರಂಚಿನ ವಿಚಾರ ಎತ್ತನಲ್ಲ ಮಾಯುಡು ಒಪ್ಪ ತಪ್ಪ ಅವಕಾಶ ಬಿಳಿ ಭೂಮಿ ಡಾಬಲೆ ಭೂಮಿ ಬಿಡ್ಲೆ ಮಲೆ ಬೆಚ್ಚ ಗಟ್ಟೆ
ನೇಮೋಡ ಪಂಚ ಕಟ್ಟಣಿ ಪೂರ್ತಿಗೆ ಸಂದೈತ ಮತ್ತು ವೇಳೆಗಳಿಗೆ ಮಿತ್ತು ಸ್ವಾಮಿಯ ಚಿತ್ತಬತ್ತೊಂಡೆ ತೀರ್ಥಭೂಮಿ ದೇವರ ಆಧಾರಬತ್ತೊಂಡೆ ರಾಜವರ ಮತ್ತು ವೈದ್ಯ ಸೋಮನಾಥ ದೇವರ ಧರ್ಮಲ ಉರಿ ವೈದ್ಯಾನತರ ಕಷ್ಟದ ಬ್ರಹ್ಮಗಳು ಸುಮಾತಿ ಬಂಟನ ಸಾರ್ತಿಲ್ಲ ಮಾಯಾ ಸಂಜಾಡು ಮತ್ತು ವೈದ್ಯ ಸಾಡಿದ ಧರ್ಮ ಪ್ರಕಾರ ನಾಗದೇವ ಸಾವಿರದ ಬಾರಿ ಅದಿಪ್ಪಿರಿ ಸೊಲ್ಲಾಕ್ಲ ಕಟ್ಟು ಜೈನ ಮನೆ ತಾಡ್ದು ಬೇಟೆ ಬಂದ ಕರ್ತು ನಕಲು ಕೊಂಕಣಿ ನಕಲು ಹಿಡಿದು ರಾಶಿಯತ್ತೆ ಅರಜಾತಿ ವರಜಾತಿ ಸಮದಾರಿಗೆ ಮತ್ತೆ ತರ ಎತ್ತುಕೊಂಡಾಡ ವೈದ್ಯ ಜನ ನಮ್ಮ ಸಂತಾನ ಗುರಿಕರಗಳ ಸರಿದಲ್ಲಿ ಎತ್ತುಕೊಂಡಾಡ ವೈದ್ಯ ರಾಶಿ ಹತ್ತಡಿ ರಾಶಿ ಬರುವ ಶ್ರೀಮಂತ ಅಪ್ಪೇಜೋಗಳು ಮೆಕ್ಕೆಪಲ್ಲೆ ಸಂಸಾರ ಕುಟುಂಬ ಹೊರ ಗಿಡ ಕುಟುಂಬ ರಾಶಿಯಾದ ಕುಟುಂಬ ಇದೆ ಸಿರಿಸಿಂಗಾರದ ದೇವೆ ಗಾಯಲಿಕ್ಕೆ ನಗಾಲ ಈ ಪೊರ್ತುಗಲಿಗೆ ಅಸ್ತಮಾನ ಬಸ್ಕಾರೆ ಉಸ್ಕಮ ಮಂದೆ ಇನ್ನು ಬೆಳಕಲ್ಲಿ ಬೈದಿಗೆ ಅವನು ಬೆಲ್ಲ ಕಿಟ್ಟಿಕೊಂಡು ಪಾಲ್ಗೊತ್ತೆ ಆಪಿ ಕಟ್ಟಾಯಿಲೆ ಕಾಡು ಅಪ್ಪ ಜೋಗ ಬಿಟ್ಟು ಮಾಯಾ ಪಂಚ ಪುಟ್ಟು ಒಯ್ದು ಮಾಯಾ ಪಂಚ ಸಂದರ್ಭ ಬಿಡು ಏಳಿಗಿಂದ ಮುತ್ತಿರೆಗಿಂಡೆ ಮುಟ್ಟುಕೂರ್ಲಿ ಗಿನ್ನಿಯೇ ಪೂವಾರಿ ಮಾಡುವೆ ಬಲಿಜಾರ ಅನುಕೂರ್ಲಿ ಬಳಿಕ ಮುತ್ತ ಅಂತ ಬಲಿ ಮಾಡ್ಪೆ ನೇಮೋಣ